अमृतेनावृतां परे तस्मै ब्रह्म च ब्रह्मा च आयुर्कीर्तिं प्रदां ॐ तच्चैयोरारुणीमहे गातुं यज्ञाय गातुं यज्ञपतये दैवीमे स्वस्तिरस्तु नः स्वस्तिर्मानुषेभ्यः ऊर्ध्वं जिघातु भेषजम् चन्द्रो अस्तु द्विपदे चन्द्रपुष्पदे भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैः स्वस्थभागुंसस्तनोभिः यशेम देवहितं यदायुः शतमानं भवति शतायुः पुरुषस्येन्द्रियः आयुष्येन्द्रिये प्रतिष्ठति दीर्घमायुः। श्री शिवकुमार गुरवे नमः। दिव्य अनुग्रह शिवानुग्रह तत्प्रसाद सिद्धिरस्तु आयुरारोग्यैश्वर्यष्टार्थ सिद्धिरस्तु। सर निंतುಕೊಂಬಿಡಿ ಸರ್ ಅಣ್ಣ ಹಂಗೆ ತಿರುಗಾಡಿ नमः। ओम पूर्वोच्चरित एवं गुण विशेषण विशिष्टायां अस्यां शुभतिथौ पुण्यतिथौ परमपूज्य श्रीमन्निरंजन प्रणवस्वरूपी डॉक्टर श्री श्री शिवकुमार महास्वामिनः नित्य रुद्राभिषेक कर्मांगभूत विशेष पूजा अंगभूत अस्मिन् दिने विराजमानस्य यजमानस्य डॉक्टर परमेश्वर नामधेयस्य मंत्रिवर्यस्य क्षेमस्थैर्यायुर आरोग्य ऐश्वर्य इष्टार्थ सिद्धिपूर्वक स्वामिनः दिव्य सन्निधाने उन्नति स्थान सिद्धिपूर्वक द्वादशाष्टोत्तर पूजां कर्म करिष्ये। ಸಮುದಾಯಿತು ಅಂತ ನಾವು ಸುಮ್ಮನೆ ಕೂತ್ರೆ ಬೇರೆಯವ್ರದ್ದೆಲ್ಲ ಜನ ಐದು ಗ್ಯಾರಂಟಿಗೆ ಜೀವ ಇಶ್ಯೂ ಮಾಡಿಬಿಟ್ಟು ಶಂಕರ್ ಅವತ್ತೇ ಇಶ್ಯೂ ಇಟ್ಕೊಂಡು ಸರಿಗಿನ ದಿವಸನೇ ಜೀವ ಇಶ್ಯೂ ಮಾಡಿ ಈಗ ಪ್ರತಿ ಡಿಪಾರ್ಟ್ಮೆಂಟಿಗೆ ಆಯ್ತಣ್ಣ ಒಂಚೂರು ಆಯ್ತಾ ಅವರು ಅದನ್ನೆಲ್ಲ ಹೇಳ್ಕೊಣ ಆಯ್ತಾ ಟಾಪ್ ಆ್ಯಂಗಲ್ ಇಟ್ಟಿದ್ದಕ್ಕೆ ಸಾಕು ಅಲ್ಲಿ ಇಡು ಹೊರಗೆ ಅಲ್ಲಿ ಹಾಕೊಂಡ್ಬಿಡೋದು ಅಲ್ಲಿ ಹೊರಗಿದೆ ಇದು ನಾನು ಕೊಡ್ತೀನಿ ತಗೊಳ ಇದನ್ನು ನಾನು ಕೊಡ್ತೀನಿ ಕೊಟ್ಟಗೆರೆಯಲ್ಲಿ ಭಾಷಣ ಮಾಡ್ತಾರೆ ಪ್ರಣಾಳಿಕೆಯನ್ನು ಉಲ್ಲೇಖಿಸಬೇಕಾದ್ರೆ ಅಂತ ಹೇಳಿದರು ಅದು ಬುದ್ಧಿವಂತಾನೆ ಪ್ರಣಾಳಿಕೆ ಓದಿದ ಮೇಲೆ ಗೊತ್ತಾಯ್ತು ಪರಮೇಶ್ವರ್ ಅವರು ನನಗಿಂತ ಬುದ್ಧಿವಂತ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಬಜೆಟ್ ಅನ್ನೆಲ್ಲ ಅಧ್ಯಯನ ಮಾಡಿ ಫಂಡ್ ಆಗುತ್ತೆ ಮತ್ತೊಂದೆಲ್ಲ ಅಧ್ಯಯನ ಮಾಡಿ ಯಾವುದು ಸಾಧ್ಯ ಅದನ್ನು ಮಾತ್ರ ಚಾಲೆಂಜಿಂಗ್ ಮಾಡ್ತೀವಿ ಬುದ್ಧಿ ಪೆನ್ಷನ್ ನಾವು ಅದನ್ನು ಹಾಕ್ಕೊಳ್ಬೋದು ಹಳೆ ಪೆನ್ಷನ್ ಅದು 2036 ಬರುತ್ತೆ ಆಯ್ತಾ ನಮಗೆ ನಮ್ಮ ತಲೆ ಮಾತಾಡ್ತಿರೋದು ಒಂದೆರಡು
15% ಅವ್ರು ಕಟ್ತಾರಲ್ಲ, ಆಮೇಲೆ 15,000 ಪಿಕ್ ಆಗ್ತಾ ಇದ್ದು ಕೋಟಿ ಕಟ್ತಾರೆ. ಅದಾಗಲೇ ಈಗ ನಮ್ಮ ಹತ್ರ 18,000 ಕೋಟಿ ಆಗಿದೆ. ಅದನ್ನ ಈಗ 2036ಕ್ಕೆ 1,00,000 ಕೋಟಿ ಅಕ್ಯುಮುಲೇಟ್ ಆಗಿದೆ. ನಮ್ಗೇನು ಹೊರೆ ಗೌರ್ಮೆಂಟಿಗೆ ಎಲ್ಲ ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ಆಗಿದೆ. ಅದಕ್ಕೆ ಬಹಳ ಕೆಲಸ ಕೊಟ್ಟರು ನಮಗೆ, ಹೋಗ್ಲೇ ಇಲ್ಲ. ಆಮೇಲೆ 5-6 ಮೀಟಿಂಗ್ ಆದಮೇಲೆ ಹೋಗಿದ್ದೆ ಸ್ಟ್ರೈಕ್ ಮಾಡುವ ಸಾಕು ಮಾಡೋಣ.